ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಓಕೆ, ಗುಡ್ ಮಾರ್ನಿಂಗ್. ನಾವು ರೋಡಲ್ಲಿ ಇದ್ದೀವಿ ಇವಾಗ. ಇಲ್ಲೇ ಒಂದು ಹೋಟ್ಲಲ್ಲಿ ಸ್ಟೇ ಮಾಡಿದ್ದು. ಪಾರ್ಕಿಂಗ್ ಹೊರಗೆ ಇತ್ತು, ಅವ್ರ ಕ್ಯಾಮ್ರಾ ಅದೆಲ್ಲ ಇತ್ತು, ಸೊ ಫುಲ್ಲಿ ಸೇಫ್. ಓಕೆ, ಇವಾಗ ಸಾಯಿ ಆಲ್ರೆಡಿ ಮುಂದೆ ಹೋಗಿದ್ದಾನೆ 1 hour. ಒಂದು ಸ್ಪೋಕ್ ಎಲ್ಲ ನಿನ್ನೆ ಆ್ಯಕ್ಚುಲಿ ಕಟ್ಟಾಗಿತ್ತು, ಒಂದು ಸೈಡ್ ಸ್ಟ್ಯಾಂಡ್ ಒಳಗೆ ಹೋಗಿ ಅವನು ಆಲ್ರೆಡಿ ಹೊರಟಿದ್ದಾನೆ 1 hour ಮುಂಚೆ. ಅಲ್ಲೊಂದು ಆನ್ ದ ವೇ ಶಾಪಲ್ಲಿ ಫಿಕ್ಸ್ ಮಾಡ್ತಾರಂತೆ. ಈಗ ಹೊರಡ್ತಾ ಇದ್ದೀವಿ. ಓಕೆ, ನಾವು ಇವಾಗ ಉತ್ತರಾಖಂಡ್ ಎಂಟರ್ ಆಗ್ತಾ ಇದ್ದೀವಿ. ವಾರ್ಮ್ ವೆಲ್ಕಮ್ ಟು ಉತ್ತರಾಖಂಡ್ ಟೂರಿಸಮ್. ಓಕೆ, ಫೈನಲಿ ಉತ್ತರಾಖಂಡ್ ಎಂಟರ್ ಆಗ್ತಿದ್ದೀವಿ. ಇಲ್ಲಿದೆ ಆ್ಯಕ್ಚುಲಿ ಒಳ್ಳೆ ನೀರು. ಇಲ್ಲಿ ಕ್ಯಾಂಪ್ ಸ್ಪಾಟ್ ಚೆನ್ನಾಗೈತೆ, ಇಲ್ಲಿ ಹಾಕ್ಬೋದಿತ್ತು ಒಳ್ಳೆ. ನಿಲ್ಲಿಸಿದ್ದೀವಿ ಇವಾಗ. ಐ ಥಿಂಕ್ ಸಾಯಿ ಈಸ್ ಅನದರ್ 7 kilometers ಫ್ರಮ್ ದಿಸ್ ಸೈಡ್. ಇಲ್ಲಿ ಬಂದಾಗ ಫುಲ್ಲು ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿದೆ. ಒಳ್ಳೆ ನೀರು, ಕ್ಲೀನ್ ವಾಟರ್. ಎಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ದಾರೆ, ಬಿಟ್ಟರೆ ಒಂದು ಐಸ್ ಕ್ಯಾಂಡಿಗೆ ಹೋಗ್ತಾ ಇರೋರು ನಿಲ್ಸಿದ್ವಿ. ಐಸ್ ಕ್ಯಾಂಡಿಗೆ ನೈಸ್. ಫಸ್ಟ್ ಟೈಮ್ ಐಸ್ ಕ್ರೀಮ್ ತಿನ್ನುವಂಥ ವೆದರ್ ಇದೆ ಇಲ್ಲಿ ಆ್ಯಕ್ಚುಲಿ. ಇಲ್ಲ ಐಸ್ ಕ್ರೀಮ್ ತಿನ್ನೋದು ಇಲ್ಲ. ಬಾಣುದು ಸಾಕ್ಸ್ ಒಣಗಲೇ ಇಲ್ಲ, ಸೊ ಬೈಕ್ ಹಿಂದ್ಗಡೆ ಹಾಕಿ ಕಾಲಿಗೆ ಶೂಸ್ ಹಾಕೊಂಡು ಬಂದಿರೋದು ಇಲ್ಲಿವರೆಗೆ. ಈಗ ಶೂ ಆಗ್ತಿರೋದು. ಭಯಂಕರ ಪಾಸ್ ಮಾರೆ, ಗ್ಲಾಸ್ ಕೂಡ ಪಾಸ್. ಬಲ 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 ಅಂತ ಇನ್ನೊಂದಿಪ್ಪರು ಅಡ್ಲ ಒಟ್ಟಿಗೆ ಪೈನ್ಕೊಂಡು ಇಟ್ಕೊಂಬರ್ತಿದ್ದಾರೆ. ರಾಜ್ ಅದೇ ಬಾರಿ ಶೋಕುಂಡು. ಒಂದು ಒಳ್ಳೆ ಡಿಸೈನ್ ಥರನೇ ಇದೆ ಆ್ಯಕ್ಚುಲಿ. ಅದು ಜಸ್ಟ್ ಮನೆಗೆ ಹೋಗಿ ಇಟ್ಟರೆ ಆಯಿತು. ಬಾರಿ ಶೋಕುಂಡು ಮಾರೆ, ಎಡೆದಿಕ್ಕೆ ನೀರು. ಲಾಸ್ಟ್ ಅಲ್ಲಿ ಕೂತಿದ್ವಿ, ಒಂದು ಅರ್ಧ ಗಂಟೆ ರೆಕಾರ್ಡ್ ಆಗ್ತಾಯಿತ್ತು, ನಾನು ನೋಡೇ ಇಲ್ಲ. ಲೆಟ್ಸ್ ಗೋ. ಸಾಯಿ ಇಲ್ಲಿ ಮುಂದೆ ಆಲ್ರೆಡಿ ಒಂದು 7 kilometersಲ್ಲಿದ್ದಾನೆ. ಅಲ್ಲಿ ಹೋಗಿ ದೆನ್ ವಿ ವಿಲ್ ರೈಡ್ ಟುವರ್ಡ್ಸ್ ಗಂಗೋತ್ರಿ. ವೆದರ್ ಸಖತ್ ಪ್ಲೆಸೆಂಟ್ ಇದೆ. ಒಂಥರ ಐ ಥಿಂಕ್ ಒಂದು 11 to 15 degree ಒಳಗಡೆ ಇದೆ ಮೋಸ್ಟ್ಲಿ. ಸನ್ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಇದಿದೆ. ನೆರಳು ಬಂದ ಕೂಡಲೇ ಫುಲ್ ಕೋಲ್ಡ್ ಆಗುತ್ತೆ. ಅಲ್ಲ ಅವಳು ರೈಟ್ ಸೈಡ್, ಇರ್ನ ರೈಟ್ ಸೈಡಲ್ಲೇ. ತಿನ್ಕ ಇಲ್ಲೊಂದು ಹೋಮ್ ಸ್ಟೇ ಪ್ಲಸ್ ರೆಸ್ಟೋರೆಂಟ್ ಥರ ಇದೆ. ಅಲ್ಲೇ ಸಾಯಿದು ಬೈಕ್ ಬರೋ ಸೌಂಡ್ ಕೇಳ್ತಾ ಇದೆ. ಫಿಕ್ಸ್ ಮಾಡಿ ಬರ್ತಾ ಇದ್ದಾನೆ ಬೈಕ್. ಹಾಂ, ಇಲ್ಲೇ ಇವಾಗ ನಾವು ಆ್ಯಕ್ಚುಲಿ ಉತ್ತರಕಾಶಿವರೆಗೆ ಹೋಗಿ ಅಲ್ಲಿ ಕ್ಯಾಂಪ್ ಸ್ಪಾಟ್ ಆಗಬೇಕಿತ್ತು. ನನಗೆ ಇವರು MTM ಕೇತನ್ ಅವರಿಂದ ಆ್ಯಕ್ಚುಲಿ ಒಂದು ನಂಬರ್ ಸಿಕ್ತು, ತಿಲಕ್ ಸೋನಿ ಅಂತ. ಅವರು ಇಲ್ಲೇ ಉತ್ತರಕಾಶಿ ಅವರಂತ. ಅವರು ಕರೆದ್ರು ಆ್ಯಕ್ಚುಲಿ, ಬನ್ನಿ ಆರಾಮ್ಸೆ ಅರೇಂಜ್ ಮಾಡ್ತೀನಿ ನಿಮಗೆ ಪ್ಲೇಸಸ್ ಬೇಕಾದರೆ ಕ್ಯಾಂಪಿಂಗ್ ಎಲ್ಲ. ಬಟ್ ನಮ್ಮದು ಇವತ್ತು ಆ್ಯಕ್ಚುಲಿ ಮೋಸ್ಟ್ಲಿ ಅಲ್ಲಿವರೆಗೆ ರೀಚ್ ಆಗೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆನೇ ಎಲ್ಲರೂ ಸಿಕ್ಕಿದ್ರೆ ಅಲ್ಲಿ ಕ್ಯಾಂಪ್ ಹಾಕಿ ಕೂರ್ತೀವಿ. ಆಮೇಲೆ ನಾಳೆ ಟುವರ್ಡ್ಸ್ ಉತ್ತರಕಾಶಿ ಹೋಗಿ ಗಂಗೋತ್ರಿ ಹೋಗಿ ಬರೋದು ವಾಪಸ್. ರೋಡು, ಗುಡ್ಡ, ನದಿ
ನೀರು ಕಲ್ಲರು awesome. Surprisingly, it's very clean. ಓಕೆ, ಸಡನ್ ವೆದರ್ ಚೇಂಜ್ ಆಗ್ತಾ ಇದೆ. ಅಲ್ಲಿ ಆ ಕಡೆ ಫುಲ್ಲು ಕ್ಲೌಡಿ ಒಂಥರ ಮಳೆ ಬೀಳೋ ಥರನೂ ಕಾಣ್ತಾ ಇದೆ. ಚಳಿ ಎಲ್ಲ ಜಾಸ್ತಿ ಆಯ್ತು ಈಗ ಸಡನ್ನಾಗಿ. ಮೋಸ್ಟ್ಲಿ ಮಳೆ ಬರಲಿಕ್ಕಿಲ್ಲ, ಬಟ್ ಬಂದರೆ ಆಲ್ಮೋಸ್ಟ್ ಕಥೆ ಆಗುತ್ತೆ ನಮ್ಮದು. ರೈನ್ ಗೇಟ್ಸ್ ಎಲ್ಲ ಫುಲ್ ಒಳಗಡೆ ಇದೆ. ಮಂಚ ಉಂಡು ಮಹಾರಾಷ, ಬ್ಯೂಟಿಫುಲ್. ಫಾರ್ ಅ ಚೇಂಜ್ ತುಂಬ ಗ್ರೀನರೀಸ್ ನೋಡ್ತಾ ಇದ್ದೀವಿ ಇವತ್ತು. ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಐ ಮೀನ್ ಅದು ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ ಕಾಜ ಅದೆಲ್ಲ, ಬಟ್ ಇಟ್ಸ್ ಆಲ್ ಬ್ಯಾರನ್ ಲ್ಯಾಂಡ್. ಅಲ್ಲೆಂಥ ಗ್ರೀನ್ ಎಂತ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಟ್ಸ್ ನೈಸ್, ಒಂಥರ ಸಖತ್ ಖುಷಿ ಆಗ್ತದೆ. ಬಿಕಾಸ್ ಎಲ್ರಿಗೂ ಗೊತ್ತು ಹೇಗೂ ನಮಗೆ ಈ ಥರದೇ ಒಂಥರ ಎನ್ವೈರ್ಮೆಂಟ್ ಸಖತ್ ಇಷ್ಟ ಆಗೋದು ಅಂತೇಳಿ. ಇಟ್ಸ್ ರಿಯಲಿ ನೈಸ್. ಬಟ್ ಅದೇ ಸ್ವಲ್ಪ ಮಳೆ ಥರ ಬರೋ ಥರ ಇದ್ದರೆ, ಅದಿದ್ದರೆ ನಮ್ಮದು ಕ್ಯಾಂಪಿಂಗ್ ಎಲ್ಲ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ನೋಡೋಣ. ಓಕೆ, ಸಚಿನ್ ಬೈಕ್ ಸ್ವಲ್ಪ ಇಶ್ಯೂ ಬಂದಿದೆ. ಟೈಮಿಂಗ್ ಚೇಂಜ್ ಇದಾಗಿ ಏನೋ ಸ್ಟಾಪ್ ಆಗಿದೆ, ಸ್ಟಾರ್ಟ್ ಆಗ್ತಾಯಿಲ್ಲ ಪುನಃ. ಇಲ್ಲಿಂದ ಅರೌಂಡ್ 17 ಕಿಲೋಮೀಟ್ರ್ ಇದೆ ಪುರೋಳಿ ಹೋಗ್ಬೇಕಾದ್ರೆ. ಸೊ ಇನ್ನೊಂದೇನಾದ್ರು ಮಾಡಬೇಕು ಇವಾಗ. ಓಕೆ, ಸಚಿನ್ ಅವರು ಅಲ್ಲಿ ಮೇಲೆ ಅವ್ರದ್ದು ಗಾಡಿ ಬಂದಾಗಿದೆ, ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಅವ್ರ ಮೇಲೆ ನಿಂತಿದ್ದಾರೆ. ನಾವು ಫಸ್ಟ್ ಕೆಳಗಡೆ ಹೋಗಿ ಕ್ಯಾಂಪ್ ಸ್ಪಾಟ್ ಹುಡುಕ್ತೇವೆ ಫಸ್ಟಿಗೆ. ಹೇಗೂ ಟವ್ ಮಾಡ್ಕೊಂಡೇ ಬರಬೇಕು ಅನಿಸುತ್ತೆ. ಆ್ಯಂಡ್ ಇಟ್ಸ್ ಡೌನ್ ಹಿಲ್, ಸೊ ಸ್ವಲ್ಪ ಬೆಟರು. ಬಟ್ ಎಲ್ಲಿವರೆಗೆ ಡೌನ್ ಹಿಲ್ ಅಂತ ಗೊತ್ತಿಲ್ಲ. ನಾವು ನೋಡೋಣ, ಆದಷ್ಟು ಹತ್ತಿರದಲ್ಲಿ ಎಲ್ಲರೂ ಕ್ಯಾಂಪ್ ಸ್ಪಾಟ್ ಸಿಕ್ಕಿದರೆ. ನೀರಿರಬೇಕು, ಅದೊಂದೇ ರಿಕ್ವೈರ್ಮೆಂಟ್. ಆ್ಯಂಡ್ ಆಲ್ಸೋ ಎಲ್ಲರೂ ಗರಾಜ್ ಇದ್ದರೆ ನೋಡಬೇಕು ಇವಾಗ ಸದ್ಯಕ್ಕೆ. ಅದು ಇಟ್ಸ್ ನಾಟ್ ಸಮಥಿಂಗ್ ಅವ್ರಿಗೆ ಫಿಕ್ಸ್ ಮಾಡೋ ಥರ ಇಲ್ಲ ಆ್ಯಕ್ಚುಲಿ. ಸ್ವಲ್ಪ ಅದು ಫುಲ್ ಇಂಜಿನ್ ಹೆಡ್ಡನ್ನೇ ಓಪನ್ ಮಾಡಬೇಕಂತೆ. ಕೊತ್ತಂಬರಿ ಸೊಪ್ಪಿದೆ ಇಲ್ಲಿ ಕೂಡ, ಕೊತ್ತಂಬರಿ ಸೊಪ್ಪು. ಓಕೆ, ಇಲ್ಲಿವರೆಗೆ ತಂದಿದ್ದಾರೆ. ಎಣ್ಣೆ ಓ ಅಲ್ವಾ, ಆಲ್ ಡ್ಯಾಮೇಜ್ ಆತನ. ಹಾಂ ಉಲ್ಲಿ ಓಡೆಗೆ ಅವೇ ಕೊರ್ಗೆ ಅರೆ ಕಾಲಂಪನ್. ಹಾಯ್ ಒಂದು ಹೊಡಿತೀನಿ ಅಲ್ಲಿ ಚಾಯ್ ಸ್ಪಿತಿಗೆ ಪೋಂಡ ಚೂರು ಕೋಲ್ಡ್ ಸ್ಪಿತಿಗೆ ಪೋಂಡ ಚೂರು ಕೋಲ್ಡ್ ಉಪ್ಪು ಅವು ಬಿಟ್ಟು ಫುಲ್ ಬೆಚ್ಚಂಡು. ಓಕೆ, ಸಚಿನ್ದು ಗಾಡಿ ಇವಾಗ ಇಲ್ಲೇ ಪಿಕಪ್ಪಲ್ಲಿ ಹಾಕಿ ತಗೊಂಡು ಹೋಗ್ತಾರೆ ಡೆಹ್ರಾಡೂನಿಗೆ. ಅಲ್ಲಿ ಹೋಗಿ ರಿಪೇರ್ ಆಗಿ ಅಲ್ಲೆಲ್ಲ ರಿಪೇರ್ ಎಲ್ಲ ಕರೆಕ್ಟ್ ಆದರೆ 2 ದಿವಸದಲ್ಲಿ ಜಾಯಿನ್ ಆಗ್ತಾರೆ. ಇಲ್ಲ ಅಂದರೆ
ಮೋಸ್ಟ್ಲಿ ಇಲ್ಲ ಆಗುತ್ತೆ ಆ್ಯಕ್ಚುಲಿ ಬರ್ತಾರೆ. ಹೇಗೆ ಮಂಗಳೂರಲ್ಲಿ ಸಿಗ್ತೀವಿ, ಇಲ್ಲ ಅಂದರೂ ಐ ಮೀನ್ ಇವಾಗ ನಮ್ಮದು ಎಲ್ಲ ಒಳ್ಳೆ ಕಾಂಟ್ಯಾಕ್ಟ್ಸ್ ಎಲ್ಲ ಸಿಕ್ಕಿದೆ ಥ್ಯಾಂಕ್ಸ್ ಟು ಅಕ್ಷತ್ ಅವ್ರದ್ದು 2-3 ಜನ ಆ್ಯಕ್ಚುಲಿ ಅವ್ರ ನಂಬರ್ ಕೊಟ್ಟರು. ಸೊ ಅವರು ಒಳ್ಳೆ ಒಂದು ಗುರ್ಕಾ ಬಿಲ್ಡ್ ಅಂತ ಒಂದು ಒಳ್ಳೆ ಇದು ಸರ್ವಿಸ್ ಸೆಂಟರ್ ಇದು ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಫಿಕ್ಸ್ ಮಾಡಿ ಅಲ್ಲಿಂದ ದೆನ್ ವಿ ವಿಲ್ ಜಾಯಿನ್. ಒಂದು 2-3 ದಿವಸ ಬಿಟ್ಟು ಈಗ ಬಾಯ್ ಬಾಯ್ ಬಾಯ್. ಸರಿ, ಓಕೆ, ಬಾಯ್. ಓಕೆ, ನಮ್ಮದು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಟುವರ್ಡ್ಸ್ ಉತ್ತರಕಾಶಿ. ನಮ್ದು ಆ್ಯಕ್ಚುಲಿ ಅರ್ಲಿಯರ್ ಪ್ಲ್ಯಾನ್ ಇತ್ತು ಉತ್ತರಕಾಶಿಯಲ್ಲಿ ಸ್ಟೇ ಮಾಡೋದು. ಇವಾಗ ಸದ್ಯಕ್ಕೆ ಏನಂತ ಐಡಿಯಾ ಇಲ್ಲ. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು, ಆಲ್ಮೋಸ್ಟ್ 12 ಆಗ್ತಾ ಬಂತು. ಅವ್ರದ್ದು ಪಿಕಪ್ ಎಲ್ಲ ಅರೇಂಜ್ ಆಗಿದೆ, ಬರ್ತಾ ಇದ್ದಾರೆ. 15 ಮಿನಿಟ್ಸಲ್ಲಿ ಹಾಕಿ ಡೆಹ್ರಾಡೂನಿಗೆ ಕಳಿಸ್ತಾರೆ. ಅಲ್ಲಿ ಒಬ್ಬರು ನಂದು ಫ್ರೆಂಡ್ ಕಾಂಟ್ಯಾಕ್ಟ್ ಸಿಕ್ತು ಒಬ್ಬರು, ಅವ್ನು ಫುಲ್ ಎಲ್ಲ ಅರೇಂಜ್ ಮಾಡಿದ್ದಾನೆ, ಅಕ್ಷತ್ ಬಲೋಡಿ ಅಂತ. ಸೊ ಅವರು ಫುಲ್ಲು ಒಂದು ಒಳ್ಳೆ ಕಾಂಟ್ಯಾಕ್ಟ್ ಕೊಟ್ಟರು. ಒಂದು ಗ್ಯಾರೇಜ್ ಇದೆ ಗುರ್ಕಾ ಬಿಲ್ಡ್ಸ್ ಅಂತೇಳಿ, ಅವರೆಲ್ಲ ಈ ಡರ್ಟ್ ಬೈಕ್ ಅದೆಲ್ಲ ಪ್ರಿಪೇರ್ ಮಾಡ್ತಾರಂತೆ. ಸೊ ಅಲ್ಲಿ ಹೋಗಿ ಫುಲ್ ಇವರು ಫಿಕ್ಸ್ ಎಲ್ಲ ಎಷ್ಟು ಅವ್ರ ಹತ್ರ ಪಾರ್ಟ್ಸ್ ಎಲ್ಲ ಇದು ಲಿಸ್ಟ್ ಕಳಿಸಿದ್ವಿ, ಅದೆಲ್ಲ ಇದೆ ಅವ್ರ ಹತ್ರ. ಅವ್ರು ಫಿಕ್ಸ್ ಮಾಡಿ ಅಲ್ಲಿಂದ ಮೋಸ್ಟ್ಲಿ ಇವರು ಎಲ್ಲ ಫಿಕ್ಸ್ ಆಗಿ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ನಮಗೆ ಟುವರ್ಡ್ಸ್ ನಮ್ಮದು ನೆಕ್ಸ್ಟ್ ಇದರಲ್ಲಿ ಗಂಗೋತ್ರಿ ಆದಮೇಲೆ ನೆಕ್ಸ್ಟ್ ಜಾಯ್ನ್ ಆಗ್ತಾರೆ ಅವರು. ನಮ್ಮದು ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲಿ ಹೋಗ್ತಾ ಐ ಮೀನ್ ತಿಲಕ್ ಸೋನಿ ಅಂತ ಒಬ್ಬರು, ಅವ್ರದ್ದು ಆ್ಯಕ್ಚುಲಿ ನಿನ್ನೆ ಕಾಂಟ್ಯಾಕ್ಟ್ ತೊಗೊಂಡಿದ್ದೆ. ಅವರು ಸ್ವಲ್ಪ ಒಳ್ಳೆ ಸಜೆಷನ್ ಇದೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಕಾಲಲ್ಲಿ. ಅವರು ಇಲ್ಲೇ ಉತ್ತರಕಾಶಿಯಲ್ಲಿರೋದಂತೆ. ನೋಡೋಣ, ಆದರೆ ಹೋಗೋ ಮೀಟ್ ಆಗ್ತೀವಿ, ಇಲ್ಲ ಅಂದರೆ ಹೋಗೋ ಮೀಟ್ ಆಗ್ತೀನಿ ಅವರಿಗೆ. ಇಲ್ಲ ಅಂದರೆ ಈಗ ಹೇಗೂ ಊಟಕ್ಕೆ ಹೋಗುವಾಗ ಉತ್ತರಕಾಶಿಯಾಗೆ ಹೋಗಬೇಕು. ಎಲ್ಲರಲ್ಲಿ ಊಟಕ್ಕೆ ಎಲ್ಲರೂ ಮಾತಾಡಿ ಮೀಟಾಗಿ ಹೋಗ್ತೀವಿ. ನಿನ್ನೆ ಇಲ್ಲೇ ರೋಡ್ ನಾವು ಕ್ಯಾಂಪ್ ಸ್ಪಾಟ್ ಹುಡ್ಕೊಂಡು ಬಂದಿದ್ದು, ಆಲ್ಮೋಸ್ಟ್ ಇಲ್ಲಿವರೆಗೆ ಬಂದಿದ್ವಿ. ಆಮೇಲೆ ವಾಪಸ್ ಹೋಗಿದ್ದು. ಎಲ್ಲ ಪ್ಲ್ಯಾನ್ ಎಲ್ಲ ಉಲ್ಟಾಯ್ತು. ಇವಾಗ ನಮ್ಮ ಕ್ಯಾಂಪ್ ಇದ್ದು ಇವಾಗ ಸದ್ಯಕ್ಕೆ ನೋಡೋಣ, ಅಲ್ಲಿಂದ ಗಂಗೋತ್ರಿ ಮುಗಿಸಿದ ಮೇಲೆ ಪ್ಲ್ಯಾನ್ ಸಮಥಿಂಗ್ ಒಳ್ಳೆ ಸ್ಪಾಟ್ ಸಿಕ್ಕಿದ್ರೆ ನಿಲ್ಲಿಸೋದು, ನೋಡೋಣ. एक सेकंड रुको आएगा. बानु कत्तला बुरान लगा. इसमें लगा तुम यहाँ आ गया था ना, मेरे पास था वो. आपको कहीं लगा ना कुछ नहीं. ओके. ಯಾರೋ ಒಬ್ಬರು ಟರ್ನಲ್ಲಿ ಹಾರ್ನ್ ಹಾಕದೆ ಬಂದು ಇದು ಮಾಡಿದ್ರು ಅಂತೆ. ಪಾಪ ಬಿದ್ದೋಗಿತ್ತು ಗಾಡಿ. ಹೋಯ್ತಾನೆ ಎಂಚ ಮಿತಾರು ಮಾರದಕ್ಕೆ ಗಾಡಿ ದೀರದಿತ್ತೆ ತಗೊಳಕ್ಕೆ ಬಂದು. ಇದು ಜಾರುಂಡ್ಲ ಡೌನ್ವರ್ಡ್ ಫ್ರಂಟ್ ಬತ್ತೇನ ಜಾರುಂಡಿಂದು ಫುಲ್ ನ್ಯಾರೋ ವೈಂಡಿಂಗ್ ರೋಡ್ಸ್ ಇದೆ. ಇದರೊಡೆ ಎಲ್ಲ ಪೈನ್ ಟ್ರೀಸ್ ಇದು. ಉತ್ತರಕಾಶಿಗೆ ಇನ್ನೊಂದು 30-40 ಕಿಲೋಮೀಟ್ರ್. ಓ ಅಡಿಗೆ ಪೋಚಿ ಪಯ್ಯೆ ಪೂರಣ್ಣ ಮಂಡೆಡುಪ್ಪು ಬಡ ಅವನನ್ನು ಮಾರೆ ಉಣ್ಕನ ಅಂದನ ತಿಕ್ವಾ. ಓಕೆ, ಥ್ಯಾಂಕ್ ಯು. ನಮ್ಮ ಬೈಕ್ ಇಲ್ಲಿದೆ. ಒಂದು ಒಂದು ಕಡೆ ಎಲ್ಲ ನಮಗೆ ಆ್ಯಕ್ಚುಲಿ ಕರೆಕ್ಟಾಗಿ ಎಲ್ಲೂ ಊಟ ಎಲ್ಲ ಸಿಗೋದಿಲ್ಲ, ಈ ಥರನೇ ಸಿಗುತ್ತೆ. ಬಟ್ ಇಟ್ಟು ಸಾಸ್ ಜಾಸ್ತಿ ಉಂಟು ನಿನ್ನೇರ್ದು. ಓಕೆ, ಇಲ್ಲಿ ಊಟ ಥರ ಆಯಿತು. ಊಟ ಥರ ಆಯಿತು ಆ್ಯಕ್ಚುಲಿ, ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ. ಒಂಥರ ಸ್ಮೆಲ್ ಇತ್ತು ಒಂದು ಟೈಪು. ಮುಂದೆ ತಿಲಕ್ ಸೋನಿ ಅವರು ಅಲ್ಲಿ ಆನ್ ದ ವೇಯಲ್ಲೇ ಸಿಗ್ತಾರಂತೆ ಉತ್ತರಕಾಶಿ. ಅವರೊಂದು ಲೊಕೇಶನ್ ಕಳಿಸಿದ್ರು, ಅವ್ರದ್ದೇ ಕೆಫೆ ಇದೆ. ಸೊ ಹೇಗೂ ನಮ್ಮ ಕೆಲವೆಲ್ಲ ಒಳ್ಳೆ ಸಜೆಷನ್ ಮಾಡ್ತಾಯಿದ್ರು. ಡೈರೆಕ್ಟ್ ಹೋಗಿ ಅಲ್ಲಿ ಕೆಫೆ ಹೋಗಿ ಅಲ್ಲಿಂದಲೇ ಮುಂದೆ ಹೋಗ್ತೀವಿ. ವೈಪುಗ ಲೆಟ್ಸ್ ಗೋ. ಸಾಕ ಚೆನ್ನಾಗಿದೆ ಇದು ರೋಡು, ಆಲ್ ಸ್ಮೂತ್.
ಬಟ್ ಅದು ಎಲ್ಲಿ ಕನ್ಸ್ಟ್ರಕ್ಷನ್ ಇದು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಸ್ಪೀಡ್ ಇನ್ ಚೆಕ್. ಈ ಉತ್ತರಾಖಂಡಲ್ಲಿ ಇನ್ನೊಂದು ರೋಡ್ ಸೈನ್ಸ್, ನಮ್ಮ ಪ್ರತಿ ಸ್ಟೇಟಿಗೆ ಹೋದಾಗ ಒಂದೊಂದು ಟೈಪ್ ಇದು ರೋಡ್ ಸೈನ್ಸ್ ನೋಡ್ತಾ ಇರ್ತೀನಿ. ಲೈಕ್ ಸಿಕ್ಕಿಮ್ ಹೋದರೆ ಯಾರು ಹಾರ್ನ್ ಹಾಕಲ್ಲ, ಆಮೇಲೆ ರೇರ್ ವಿ ಮಿರರ್ ನೋಡೋದಿಲ್ಲ. ಅನ್ಲೆಸ್ ನೀವು ಹಿಂದ್ಗಡೆ ಹೋಗಿ ಹಾಂಕ್ ಮಾಡಿದರೆ ಸಡನ್ ವೇ ಬಿಟ್ಕೊಡ್ತಾರೆ. ಇಲ್ಲಿ ನೋಡಿದೇನಂತ ಹೇಳಿದರೆ ಉತ್ತರಾಖಂಡಲ್ಲಿ ಎಲ್ಲರೂ ರೋಡ್ ಮಿಡ್ಲಲ್ಲೆಲ್ಲ ನಿಲ್ಲಿಸ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾರು ಇದೆಲ್ಲ ರೋಡ್ ಸೈಡಿಗೆ ಹೋಗಿ ನಿಲ್ಲಿಸೋದಂತ ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ರೋಡ್ ಮಿಡ್ಲಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ ಗಾಡಿ ಸ್ಟಾಪ್ ಮಾಡಿ. ಒಂದು ಕಡೆ ಎಲ್ಲ ಆಲ್ಮೋಸ್ಟ್ ಜನ ಲೆಫ್ಟಲ್ಲಿ ಇರೋನು ರೈಟ್ ಲೈನ್ಗೆ ಹೋಗಿ ನಿಲ್ಲಿಸಿ ಅಂಗಡಿ ಹತ್ರ ಮಾತಾಡ್ತಾ ಇದ್ದಾನೆ. ಕ್ರೇಜಿ. ಉತ್ತರ ಕಾಶಿ ಇಲ್ಲಿ ಕಾಣ್ತದೆ ಇಲ್ಲಿಂದ. ನಮ್ಗೆ ಯಾವುದೋ ಔಟರ್ ರಿಂಗ್ ರೋಡ್ ಥರ ರೋಡ್ ತಗೊಂಡ್ವಿ ಅನಿಸುತ್ತೆ. ಇಲ್ಲಿಂದ ನೋಡಿದರೆ ಮೇಲ್ಗಡೆಯಿಂದ ಫುಲ್ಲು ಉತ್ತರಕಾಶಿ ಎಲ್ಲ ಕಾಣುತ್ತೆ. ಒಳ್ಳೆ ಮನೆಗಳ ನಡುವೆ ಒಳ್ಳೆ ಇದಿದೆ, ಸಕ್ಕ ಚೆನ್ನಾಗಿದೆ. ನೈಸ್. Hello sir. We had a hell of a thank you. We had a hell of a ride actually. That's Sai. That's Banu, my wife. Just 5 minutes back only I saw the time and Okay. within 2-4 minutes you should be here. It's nice. ಮಸಾಲೆ ದೋಸೆ ಹೆಂಚಂಡು ಸೂಪರಾ? ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಕೆಫೆ ರನ್ ಬೈ ಇವರು ತಿಲಕ್ ಸೋಲಿ, ಅವರು ಆರೆಂಜ್ ಶರ್ಟ್ ಹಾಕೊಂಡವರು. ಎಲ್ಲ ಐ ಮೀನ್ ಸೌತ್ ಇಂಡಿಯನ್ ಐಟಮ್ ಇದರಲ್ಲೇ ಫಸ್ಟ್ ಟೈಮ್ ಸಿಗೋದು ನಮ್ಗೆ ಸಿಗ್ತಾ ಇರೋದು. ಅದು ಬೇರೆ ಅವ್ರ ಮಸಾಲ ಎಲ್ಲ ಇದು ಇಡೋದಕ್ಕೆ ಆಲ್ಮೋಸ್ಟ್ ಫುಡ್ಡನ್ನು ಚೆನ್ನೈಯಿಂದ ತರಿಸ್ತಾರೆ ಇಲ್ಲಿಗೆ. ಫುಡ್ ತೆಗಿನ ಮಸಾಲೆ ಚೆನ್ನೈಯಿಂದ ತರಿಸೋದು. ನೈಸ್, ಒಳ್ಳೆಯದಿದೆ ಆ್ಯಕ್ಚುಲಿ ಕೆಫೆ. ಇಲ್ಲೇ ಇದೆ ಕಿಚನ್, ಒಳ್ಳೆ ವ್ಯೂ ಇದೆ, ಸೂಪರ್ ವ್ಯೂ ಕೆಳಗಡೆ. ಅಲ್ಲಿ ಉತ್ತರಕಾಶಿ, ಅದು ಕಾಣ್ತಾ ಇರೋದು ಉತ್ತರಕಾಶಿ, ಫುಲ್ ಸಿಟಿ ಇದೆ ಅಲ್ಲಿಂದ. ಇದು ಸ್ವಲ್ಪ ಉತ್ತರಕಾಶಿಯಿಂದ ಒಂದು 500 ಮೀಟರ್ ಹೊರಗೆ ಬಂದರೆ ಸಿಟಿಗೆಲ್ಲ ಕಾಣುತ್ತೆ. ಇದೆ ಹೋಟೆಲ್ ಕೆಫೆ TFH ಅಂತೇಳಿ. ಸೊ ನೀವು ಯಾವತ್ತಾರು ಈ ಕಡೆಯಿಂದ ಉತ್ತರಕಾಶಿಯಿಂದ ಟುವರ್ಡ್ಸ್ ಗಂಗೋತ್ರಿ ಹೋಗೋದಾದರೆ TFH ಇದು ಇಲ್ಲಿ ಸಿಗುತ್ತೆ. ಮಾತಾಡ್ಸೋ ಈಸ್ ಲೈಕ್ ವೆಟರನ್. ಒಂದು ಟೈಮ್ ಇದು ಹೈಯೆಸ್ಟ್ ರೈಡ್ಸ್ ಇದೆಲ್ಲ ಮಾಡಿರೋರು. ಫುಲ್ಲು ಹಿಮಾಚಲ್, ನಮ್ಮದು ಉತ್ತರಾಖಂಡ್ ಎಲ್ಲ ಓಡಿಸಿ ಎಲ್ಲ ಭಯಾನಕ ಪ್ಲೇಸದೆಲ್ಲ ತಿರುಗಿದ್ದಾರೆ. ಓಕೆ, ನಾವು ಮುಂದೆ. ಎಸ್, ಮಿಲ್ತಾ ಬಾಯ್ 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 ಬಾಯ್. ಎಷ್ಟೋ 7-8 ಬೈಕ್ ಇದೆ ಅಂತ ಹೇಳಿದರು, ಈಗಲೂ ರನ್ನಿಂಗ್ ಕಂಡೀಷನಲ್ಲಿ ಇರೋವಂಥದ್ದೇ. ಅದರಲ್ಲಿ ಫಸ್ಟ್ ಬೈಕ್ ಯಾವುದೋ ಒಂದು ಹೇಳಿದರು, ಅದರಲ್ಲೇ ಎಷ್ಟು 6 lakh ಕಿಲೋಮೀಟ್ರ್ ಮಾಡಿದಾರಂತ ಬುಲೆಟ್. ಅಲ್ಲಿ ಅದರಲ್ಲೇ ಕೆಫೆಯಲ್ಲಿ ಹೋಮ್ ಸ್ಟೇ ಬೇರೆ ಇದೆ. ಹೋಮ್ ಸ್ಟೇ ಬೇಕಾದವರು ಅಲ್ಲಿ ಬಂದು ನಿಲ್ಬೋದು. ಡೈರೆಕ್ಟ್ ಹರ್ಷಿಲ್ ಅಂತ ಅಂದ್ಕೊಂಡಿದ್ವಿ, ಬಟ್ ಅವರು ಆಲ್ಸೋ ಇನ್ನೊಂದು ದರಾಳಿ ಅಂತ ಎದುರುಗಡೆ ನಾವು ಸಜೆಸ್ಟ್ ಮಾಡಿದ್ರು. ಅಲ್ಲೂ ತುಂಬ ಹೋಟೆಲ್ಸ್ ಆಗಿದೆ ಅಂತ ಹೊಸ್ತು. ಅಲ್ಲಿ ಸ್ವಲ್ಪ ಚೀಪ್ ಬೇರೆ ಇದೆ, ಕಡಿಮೆ ಇದೆ ಅಂತ ಹೇಳ್ತಾರೆ. ನೋಡೋಣ. ನೋಡ. ಓಕೆ, ಸಚಿನ್ ಅವ್ರದ್ದು ಬೈಕ್ ಆಲ್ಮೋಸ್ಟ್ ರೀಚ್ ಆಗ್ತಿದೆಯಂತೆ ಡೆಹ್ರಾಡೂನ್. ಇನ್ನೊಂದು 2 ಗಂಟೆ ಇದೆ. ಅಲ್ಲ ತುಲಗೆ ರೋಡ್ದ ನಟ್ಟು ಅಂತ ಪಾತೇರು ಬಲ 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 ಲಡ ಪ್ರಯೋಜನ. ರೋಡ್ ಮಿಡ್ಲಲ್ಲಿ ನಿಂತು ಮಾತಾಡಿಸ್ತಾರೆ.
ಬಂದಲ್ಲ ಪೊಲೀಸ್ ಎಲ್ಲ ಏನು ಹಾಕ್ಲಿಲ್ಲ ಏನು ಬೇಜಾರಾಯ್ತು. ಏನದರ್ 30 ಕಿಲೋಮೀಟರ್ ಅನಿಸುತ್ತೆ. ಒಂಥರ ಫುಲ್ ಘಾಟ್ ರೋಡ್ ಥರ ಇದೆ. ಟೆಂಪ್ರೇಚರ್ ಆ್ಯಕ್ಚುಲಿ ಡ್ರಾಪ್ ಆಗ್ತಾ ಇದೆ, ಚಳಿ ಆಗ್ತಾ ಇದೆ. ನಾವು ಯಾವುದು ವಿಂಟರ್ ಲೈನರ್ ಯಾವುದು ಹಾಕ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂಜಿ ಗಾಡಿ ಪೋಪುನ ಇಜ್ಜಿ ಮಾರೆ, ಒಂಜಿ ಗಾಡಿ ಬರ್ಪುನ ಇಜ್ಜಿ. ಒಂಥರ ನಿರ್ಜನ ಪ್ರದೇಶಕ್ಕೆ ಬಂದಾಗಿದೆ, ಯಾರು ಜನನೇ ಇಲ್ಲ ಆ್ಯಕ್ಚುಲಿ. ಮಾಮೂಲಿ ಉಂಟಿಯಾ ಪ್ರಾಕೃತಿ ರಿಟ್ರೀಟ್ ಅಂದ್ರೆ ಕಾಸ್ಟ್ಲಿ ಮಾರ. 4320 4730. ಓ ಬೆಡ್ ದಾದಾ ಓಕೆ. ನಮ್ದಿಲ್ಲಿ ರೂಮ್ ಸೆಟ್ಟಾಗಿದೆ. ಚಳಿ ಸಾಕಾತಿದೆ. ಮೈನಸಲ್ಲಿಲ್ಲ, 6 ಡಿಗ್ರಿ ಇದೆ. ಬಟ್ ನಿನ್ನೆ ಸ್ವಲ್ಪ ಪ್ರೆಸೆಂಟ್ ಇತ್ತು, ಸೊ ಇವತ್ತು ಸ್ವಲ್ಪ ಚಳಿ ಹೊಡಿತಾ ಇದೆ. ಸೊ ಇಬ್ಬರು ಬಂದು ಬೆಡ್ಡಲ್ಲಿ ಬಿದ್ಕೊಂಡವರೆಲ್ಲ ಹೇಳ್ತಾ ಇಲ್ಲ. ಸ್ವಲ್ಪ ಅಷ್ಟು ಕ್ಲೀನ್ ಇಲ್ಲ ಆ್ಯಕ್ಚುಲಿ ರೂಮ್ ಎಲ್ಲ, ಬಟ್ ಪರವಾಗಿಲ್ಲ. ಒಳ್ಳೆ ಬಜೆಟಲ್ಲಿ ಸಿಕ್ತು. 900 ರುಪೀಸ್. ಎಷ್ಟಾ? 900 ಅಲ್ಲ, 900 850 4 ಬೆಡ್. ಫುಡ್ ಇವಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿ ಇಲ್ಲೇ ಬರ್ತೀನಿ ಅಂತೇಳಿ. ಹೊರಗಡೆ ಹೋಗೋವಾಗಿಲ್ಲ, ಕೋಲ್ಡ್ ಜಾಸ್ತಿ ಇದು, ಒಳಗಡೆನೇ ಸ್ವಲ್ಪ ಬೆಟರ್ ಅನಿಸುತ್ತೆ. ಓಕೆ, ವಿತ್ ದ್ಯಾಟ್ ನಮ್ಮದು ಇವತ್ತಿಗೆ ಮೋಸ್ಟ್ಲಿ ಇದು ತುಂಬ ಜನ ಆ್ಯಕ್ಚುಲಿ ಇಲ್ಲಿ ಇವತ್ತು ಹೆಲ್ಪ್ ಮಾಡಿದರು. ನಮ್ಮದು ಸ್ಪೆಷಲಿ ಫಾರ್ ಸಚಿನ್ದು ಇವಾಗ ಅಪ್ಡೇಟ್ ಬಂತು, ಅವ್ರದ್ದು ಅಲ್ಲಿ ರೀಚ್ ಆಗಿದೆ ಅಂತೆ ಬೈಕ್. ಆಮೇಲೆ ಅಕ್ಷತ್ ಬಲ್ಲೋಡಿ ಅಂತ, ಅವನು ಅಲ್ಲಿ ಗುರ್ಕಾ ಬಿಲ್ಡ್ಸ್ ಅಂತೇಳಿ ಅಲ್ಲಿದ್ದು ಕಾಂಟ್ಯಾಕ್ಟ್ಸ್ ಎಲ್ಲ ಕೊಟ್ಟು ಇವಾಗ ಅಲ್ಲಿ ಅವರು ಬೈಕೆಲ್ಲ ಫುಲ್ ಹೆಲ್ಪ್ ಮಾಡಿದ್ರು ಅಂತೆಲ್ಲ ಅನ್ಲೋಡ್ ಎಲ್ಲ ಮಾಡಿ, ಇವರಿಗೆ ಕ್ಯಾಬ್ ಎಲ್ಲ ಬುಕ್ ಮಾಡಿ, ಹೋಟೆಲೆಲ್ಲ ಬುಕ್ ಮಾಡಿದ್ದಾರೆ. ವಿತ್ ದ್ಯಾಟ್ ಐ ಥಿಂಕ್ ಥ್ಯಾಂಕ್ಸ್ ಟು ಆಲ್ ದ ಪೀಪಲ್ ನನಗೆ ಹೆಲ್ಪ್ ಮಾಡಿರೋದು. ಅಕ್ಷತ್ ಬಲ್ಲೋಡಿ, ಸ್ಪೆಷಲ್ ಥ್ಯಾಂಕ್ಸ್ ಟು ಅಕ್ಷತ್ ಬಲ್ಲೋಡಿ ಮತ್ತು ನಮ್ಮ ತಿಲಕ್ ಸೋನಿ, ಅವರು ಕೂಡ ಆ್ಯಕ್ಚುಲಿ ಸಖತ್ ಇದೆಲ್ಲ ಹೆಲ್ಪ್ ಮಾಡಿದರು. ಆ್ಯಂಡ್ ಗುರ್ಕಾ ಬಿಲ್ಡ್ಸ್ ಅವ್ರದ್ದು ಆ್ಯಂಡ್ ಎವ್ರಿ ಒನ್ ನಮಗೆ ಇವಾಗ ಪೋಸ್ಟ್ ಸ್ಟೋರಿ ಆಗ್ತಾಗೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಕಳಿಸಿ ಹೆಲ್ಪ್ ಮಾಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಗೆ ಈ ದಿನದ್ದು ವ್ಲಾಗ್ ಮುಗಿಯುತ್ತೆ. ನೆಕ್ಸ್ಟ್ ಎಪಿಸೋಡ್ ಸೂನ್. ಬಾಯ್ ಬಾಯ್ ಸರ್. ಓಕೆ, ಫುಡ್ ಬಂತು. ಅಡ್ರಲ್ಲ ಕ್ಯಾ ಪನ್ನೀರ್ ಬುರ್ಜಿ ಮತ್ತು ಎಗ್ ಕರಿ 3 ರೈಸ್ ಕೊಟ್ಟಿದ್ದಾರೆ. ಇದು ಎಲ್ಲೂ ಸಾಕಾಗಲ್ಲ ಅಂತ 2 ರೈಸ್ ಆರ್ಡ್ರ್ ಮಾಡಿದ್ದೀವಿ ಆಲ್ರೆಡಿ. ಫುಲ್ ಹಸುವಾಗ್ತಿದೆ. ಹಾಂ.